ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರ ಕರಾವಳಿ ಬೈಪಾಸ್ನಿಂದ ಅಂಬಾಗಿಲು ಜಂಕ್ಷನ್ ತನಕ ದಾರಿದೀಪ ಕೆಟ್ಟು ಹೋಗಿದ್ದು, ಪಾದಚಾರಿಗಳು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಯಭೀತರಾಗಿ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಂಪ್ರತಿ ಅಪಘಾತಗಳು ಸಂಭವಿಸುತ್ತಿವೆ. ಈ ಸಮಸ್ಯೆಯ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ದೂರುಗಳನ್ನು ನೀಡಿದ್ರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಜಿಲ್ಲಾಡಳಿತದ ಗಮನವನ್ನು ಸೆಳೆಯಲು ದೊಂದಿ ಹಾಗೂ ಚಿಮಣಿಯ ದೀಪಗಳನ್ನು ಉರಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಸಾರ್ವಜನಿಕರ ಈ ಸಮಸ್ಯೆ ಬಗೆಹರಿಯುವವರೆಗೆ ಪ್ರತಿದಿನ ಇದೇ ರೀತಿ ಅಥವಾ ಚಿಮಣಿ ಹಾಗೂ ದೊಂದಿಯನ್ನ ಉರಿಸಿ ಪಾದಚಾರಿಗಳಿಗೆ ನಮ್ಮಿಂದಾಗುವಷ್ಟು ಬೆಳಕು ನೀಡುವ ವ್ಯವಸ್ಥೆಯನ್ನ ಮಾಡಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷರಾದ ಅನ್ಸರ್ ಅಹಮದ್ ರವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಎಲ್ಲಿಯವರೆಗೆ ದಾರಿದೀಪದ ವ್ಯವಸ್ಥೆ ಮಾಡುವುದಿಲ್ಲ ಅಲ್ಲಿಯವರೆಗೆ ದಿನಂಪ್ರತಿಯಾಗಿ ನಾವು ದೀಪದ ಎಣ್ಣೆ ಹಾಕಿ ದೊಂದಿ ಅಥವಾ ಚುಮ್ನಿಯನ್ನು ಹಾಕಿಡ್ತೇವೆ ಅನ್ನುವಂತಹ ವಿಶಿಷ್ಟ ರೀತಿಯ ಪ್ರತಿಭಟನೆಯನ್ನು ಇವತ್ತಿನಿಂದ ಕೈಗೊಂಡಿದ್ದೇವೆ. ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ರಘುಮತಿ ಭಟ್ರ ಹತ್ರ ಹಾಗೆ 3 ದಿನದ ಹಿಂದೆ ವಿಶೇಷವಾಗಿ ಉಡುಪಿ ಜಿಲ್ಲೆಗೆ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಉಸ್ತುವಾರಿ ಮಂತ್ರಿಗಳು ಅವರೆಲ್ಲರ ಹತ್ರನೂ ನಾವು ಇವತ್ತು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ದಯವಿಟ್ಟು ಕರಾವಳಿ ಬೈಪಾಸಿಂದ ಅಂಬಾಗಿಲುವರೆಗೆ ಏನು ದಾರಿದೀಪದ ವ್ಯವಸ್ಥೆ ಕೆಟ್ಟೋಗಿದೆ ಎಲ್ಲವನ್ನು ನೀವು ದಯವಿಟ್ಟು ಆದಷ್ಟು ಬೇಗನೆ ಸರಿಪಡಿಸಿಕೊಡ್ಬೇಕು. ಎಲ್ಲಿಯವರೆಗೆ ದಾರಿದೀಪದ ಸೌಲಭ್ಯ ಸರಿಪಡಿಸೋದಿಲ್ವೋ ಅಲ್ಲಿಯವರೆಗೆ ದಿನಂಪ್ರತಿ ನಾವು ಇದೇ ರೀತಿ ದೊಂದಿ ಹಚ್ಚಿ ಅಥವಾ ಚಿಮ್ನಿ ಹಚ್ಚಿ ಇಡುವುದರ ಉದ್ದೇಶ ಇಷ್ಟೇ ಏನಂತಂದರೆ, ನೀವಂತೂ ದಾರಿದೀಪದ ವ್ಯವಸ್ಥೆ ಮಾಡೋದಿಲ್ಲ, ನಾವು ನಮ್ಮಿಂದ ಆದಷ್ಟು ಸಾರ್ವಜನಿಕರಿಗೆ ಬೆಳಕನ್ನು ನೀಡುವ ಅನ್ನುವಂಥದ್ದೇ ಒಂದೇ ಒಂದು ಉದ್ದೇಶದಿಂದ ನಾವು ಈ ದೊಂದಿಯನ್ನು ಒತ್ತಿಡ್ತಿದ್ದೇವೆ. ಆದಷ್ಟು ಬೇಗನೆ ಇನ್ನೊಮ್ಮೆ ಮನವಿ ಮಾಡ್ಕೊತಿದ್ದೇನೆ, ಆದಷ್ಟು ಬೇಗನೆ ಈ ರಸ್ತೆಗೆ ಒಂದು ದಾರಿದೀಪದ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಸುಧೀರ್ ಪೂಜಾರಿ, ಶಾಹಿಲ್ ರಹಮತುಲ್ಲಾ, ಮಂಜು ನಾಸಿರ್ ಯಾಕೂಬ್, ಸುಹೇಲ್ ಇಮ್ತಿಯಾಜ್, ಹಸನ್ ಸಾಹೇಬ್, ಅನಿಲ್ ಸೇರಿದಂತೆ 25 ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Oshima, batteries and inverters. Grab the power.